ಕಾಪು ಮಾರಿಯಮ್ಮನ ಪ್ರಸಾದದಿಂದ ಬೆಂಗಳೂರು ಕಂಬಳ ಗೆಲ್ಲುವಂತಾಯಿತು ಅಂತ ಬೆಂಗಳೂರು ಕಂಬಳ ನಮ್ಮ ಕಂಬಳದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ಚಿನ್ನದ ಪದಕವನ್ನ ಹೆಗಲಿಗೇರಿಸಿಕೊಂಡ ನಂದಳಿಕೆ ಶ್ರೀಕಾಂತ್ ಭಟ್ ಹೇಳಿದ್ದಾರೆ. ತುಳುನಾಡಿನ ಸಪ್ತ ಜಾತ್ರೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವಂತಹ ಕಾಪು ಮಾರಿಯಮ್ಮನ ದಿವ್ಯ ಸಾನ್ನಿಧ್ಯವಾದ ಕಾಪು ಹೊಸ ಮಾರಿಗುಡಿ ದೇವಳದಲ್ಲಿ ನವೆಂಬರ್ 28 ಮತ್ತು 29ರಂದು ಸಂಭ್ರಮದಿಂದ ನಡೆದ ಕಾಲಾವಧಿ ಜಾತ್ರೆ ಮಾರಿಪೂಜೆಯ ಸಂದರ್ಭ ದೇವಸ್ಥಾನಕ್ಕೆ ಅವರು ಭೇಟಿ ನೀಡಿ ಭರದಿಂದ ಸಾಗ್ತಾ ಇರುವ ಜೀರ್ಣೋದ್ಧಾರ ಕಾರ್ಯಗಳನ್ನು ವೀಕ್ಷಿಸಿ ಶ್ರೀದೇವಿಯ ದರ್ಶನವನ್ನ ಪಡೆದು ಕ್ಷೇತ್ರದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀನಿವಾಸ ತಂತ್ರೆ ಕಲ್ಯಾ ಅವರಿಂದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿಯವರ ಸಮ್ಮುಖದಲ್ಲಿ ಅಮ್ಮನ ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸಿದರು. ದೇಗುಲ ಜೀರ್ಣೋದ್ಧಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ಕೇವಲ ಭಕ್ತರ ನೆರವಿನಿಂದ ಇಷ್ಟು ದೊಡ್ಡ ದೇವಸ್ಥಾನ ನಿರ್ಮಾಣ ಆಗ್ತಾ ಇರುವುದು ಅಮ್ಮನ ದಯೆಯೇ ಹೊರತು ಬೇರೇನೂ ಅಲ್ಲ. ಅಧ್ಯಕ್ಷರಾದ ವಾಸುದೇವ ಶೆಟ್ಟಿ ಮತ್ತು ಸಮಿತಿಯವರು ಅಮ್ಮನ ಪ್ರೇರಣೆಯಿಂದ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ ಕೆಲಸ ಒಬ್ಬರಿಂದ ಆಗುವಂತದ್ದಲ್ಲ, ಲಕ್ಷಾಂತರ ಭಕ್ತರ ನೆರವಿನಿಂದ ಆಗ್ತಾ ಇದೆ. ಇದಕ್ಕಾಗಿ ಕಾಪುವಿನ ಅಮ್ಮನ ಮಕ್ಕಳು ಎಂಬ ತಂಡವೊಂದನ್ನು ರಚಿಸಲಾಗಿದೆ. 9 ಶಿಲೆಗಳ ಬಾಬ್ತು ರೂಪಾಯಿ 9,999 ರೂಪಾಯಿ ನೀಡಿದರೆ ಈ ತಂಡಕ್ಕೆ ಸೇರ್ಪಡೆಯಾಗಬಹುದು. ಊರ ಪರವೂರ ದೇಶ ವಿದೇಶಗಳ ಭಕ್ತರನ್ನ ಸೇರಿಸಿ ಆರ್ಥಿಕ ಕ್ರೋಢೀಕರಣ ಆಗ್ತಾ ಇದೆ. ನಾವು ಕೂಡ ನಮ್ಮಿಂದ ಆಗುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರಮೇಶ್ ಹೆಗ್ಡೆ ಕಲ್ಯಾ, ಮಾಜಿ ಅಧ್ಯಕ್ಷ ಮತ್ತು ಜೀರ್ಣೋದ್ಧಾರ ಸಮಿತಿಯ ಗೌರವ ಸಲಹೆಗಾರ ರತ್ನಾಕರ್ ಶೆಟ್ಟಿ ನಡಿಕೆರೆ, ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ಯೋಗೇಶ್ ವಿ ಶೆಟ್ಟಿ ಬಾಲಾಜಿ, ಕಾಶಿನಾಥ್ ಶೆಣೈ, ಪ್ರಬಂಧಕ ಗೋವರ್ಧನ್ ಶೇರಿಕಾರ್ ಮತ್ತು ಸಿಬ್ಬಂದಿ ಲಕ್ಷ್ಮಣ್ ಶೆಟ್ಟಿ ಮಂಡೇಡಿ ಉಪಸ್ಥಿತರಿದ್ದರು. ನಮ್ಮ ಪಂಪ ಒಬ್ಬ ಉದ್ಯಮಿ ಬಂದು ನನ್ನ ಈ ಕೆಲಸ ಆಗಲಿಲ್ಲಮ್ಮ ಇದು ಮಾಡಿಕೊಡಿ ಅಂದರೆ ಅದನ್ನು ಮಾಡಿಕೊಟ್ಟು ಶಿಲಾಸೇವೆ ತಗೊಳ್ತಾ ಇದ್ದಾರೆ. ಇಂಥ ಎಲ್ಲ ಒಂದು ವಿಶೇಷವಾದ ಪವಾಡ ನಡೀತಾ ಇರುವ ದೇವಸ್ಥಾನ ಇಷ್ಟು ದೊಡ್ಡ ರೀತಿಯಲ್ಲಿ ಪವಾಡ ಸದೃಶ್ಯವಾಗಿ ಜೀರ್ಣೋದ್ಧಾರಗೊಳ್ಳುತ್ತಿದೆ. ಹಾಗಂತೇಳಿ ಪವಾಡ ಆವಾಗಾದದ್ದಲ್ಲ, ನಿತ್ಯ ಪವಾಡ ಆಗ್ತಾಯಿದೆ. ಅದಕ್ಕೆ ನಮಗೊಂದು ಸಂತೋಷದ ವಿಷಯ ಅಂದರೆ ಬೆಂಗಳೂರು ಕಂಬಳಕ್ಕೆ ಹೋಗುವಾಗ ಇಲ್ಲಿಯ ಒಂದು ಕಂಬಳ ಯಜಮಾನರೊಬ್ಬರು ಇದ್ದಾರೆ. ಅವರು ಕಾಪುದಮ್ಮನ ಪರಮ ಭಕ್ತರು. ಅವರು ಯಾವುದೇ ಕಂಬಳಕ್ಕೆ ಹೋಗುವಾಗ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಯೇ ಹೋಗ್ತಾ ಇದ್ದಾರೆ. ಆದರೆ ಮೊನ್ನೆ ಕಂಬಳಕ್ಕೆ ಅವರು ಪ್ರಾರ್ಥನೆ ಮಾಡಿ ಹೋದ ವಿಷಯ ನಮ್ಗೆ ಗೊತ್ತಿರಲಿಲ್ಲ. ಆದರೆ ನಮ್ಮ ದೇವಸ್ಥಾನದ ಮ್ಯಾನೇಜರ್ ಗೋವರ್ಧನ್ ಮತ್ತು ನಾನು ಒಟ್ಟಿಗೆ ಅವರ ಬಗ್ಗೆ, ಅವರ ಹೆಸರು ಇದನ್ನು ಹೇಳಿ ಪ್ರಾರ್ಥನೆ ಮಾಡಿದ್ದೆವು. ಅವರು ಈ ಸಂದರ್ಭದಲ್ಲಿ ಒಂದು ಚರಿತ್ರೆ ನಿರ್ಮಾಣ ಆಗಿದೆ ಬೆಂಗಳೂರಲ್ಲಿ. ಅವರು ಪ್ರಥಮ ಬಹುಮಾನ ಗೆದ್ದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಆ ಕೋಣದ ಪ್ರಥಮ ಬಹುಮಾನ ಗೆದ್ದ ಕೋಣದ ಯಜಮಾನರಿಗೆ ಅಮ್ಮನ ಆಶೀರ್ವಾದ ಸದಾ ಇರಲಿ ಅಂತ ಅವರಿಗೆ ಅಭಿನಂದಿಸುತ್ತಾ, ನಮಗೆ ಸಂತೋಷ ಅಂದರೆ ಚರಿತ್ರೆ ನಿರ್ಮಾಣದ ಅಮ್ಮನ ಒಂದು ದೇಗುಲ ನಿರ್ಮಾಣ ಆಗುತ್ತಿರುವ ಸಂದರ್ಭದಲ್ಲಿ ಚರಿತ್ರೆಗೆ ಸೇರಿಸಲ್ಪಟ್ಟ ಆ ಬೆಂಗಳೂರು ಕಂಬಳ ನಮ್ಮ ಕಂಬಳದಲ್ಲಿ ನಮ್ಮ ಅಮ್ಮನ ಪರಮ ಭಕ್ತರಿಗೆ ಪ್ರಥಮ ಬಹುಮಾನ ಬಂದಿದೆ. ಅದಕ್ಕಾಗಿ ನಾನು ಅವರನ್ನು ಪುನೊಮ್ಮೆ ಅಭಿನಂದಿಸ್ತಾ ನಮ್ಮೆಲ್ಲ ಭಕ್ತರಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ಉದ್ಯಾನನಗರಿ ಬೆಂಗಳೂರಲ್ಲಿ, ಅದು ರಾಜ್ಯದ ರಾಜಧಾನಿಯಲ್ಲಿ ಆಯೋಜನೆಗೊಂಡ ಪ್ರಥಮ ಕಂಬಳದಲ್ಲಿ ಪ್ರಥಮ ಬಹುಮಾನ ನನಗೆ ಬಂದಿದೆ. ಈ ಅಮ್ಮನ ದಯದಿಂದ ಬಂದಿದೆ. ನಾನು ಕಂಬಳಕ್ಕೆ ಹೊರಡುವ ಪ್ರತಿ ಕಂಬಳಕ್ಕೆ ಹೊರಡುವ ಮೊದಲು ಅಮ್ಮನ ಪ್ರಸಾದ ಹಿಡ್ಕೊಂಡೇ ಇಲ್ಲಿಂದ ನಾನು ಹೊರಡುವುದು. ಆದ ಕಾರಣ ನನಗೆ ಏನೋ ಗೌರವ ಬಂದಿದ್ದರೂ ಅದರ ಅಮ್ಮನ ಆಶೀರ್ವಾದದಿಂದ ಅಂತ ನಾನು ನಂಬ್ತೇನೆ.
ತುಂಬ ತುಂಬ ಸುಂದರವಾದ ದೇವಸ್ಥಾನ ಇದು. ಎಷ್ಟು ಖರ್ಚಾಗಿದೆ ಅಂತೇಳಿ ಇವರಿಗೆ ಗೊತ್ತು. ಯಾಕಂತೇಳಿದ್ರೆ ಇದನ್ನು ನೋಡುವಾಗ, ಇದ್ರ ಒಂದೊಂದು ಕಂಬವನ್ನು ನೋಡುವಾಗ ರೋಮಾಂಚನ ಆಗ್ತದೆ. ಇದು ಒಂದು ಅಮ್ಮನ ಪವಾಡ ಅಲ್ಲದೆ ಬೇರೆ ಏನೂ ಅಲ್ಲ. ಇಷ್ಟು ದೊಡ್ಡ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ ಕೇವಲ ಭಕ್ತರ ನೆರವಿನಿಂದ ಕಟ್ಟುವುದು ಅಂತ ಹೇಳಿದರೆ ಇದು ಅಮ್ಮನ ದಯೆಯಿಂದ ವಿನಃ ಬೇರೆ ಯಾವುದರಿಂದ ಅಲ್ಲ. ಅಮ್ಮ ಇದಕ್ಕೆ ಪ್ರೇರಣೆ. ದೇವಿಪ್ರಸಾದ್ ಶೆಟ್ಟಿಗೆ ಅವರಿಗೆಲ್ಲ ಅಮ್ಮ, ಹೌದು, ವಾಸುದೇವ ಶೆಟ್ಟಿಗೆ ಎಲ್ಲ ಪ್ರೇರಣೆ ಇದು. ಹೌದು ಹೌದು ಹೌದು. ಇವರ ಮುಂದಾಳತ್ವದಲ್ಲಿ ಇದು ಆಗುವುದು ನಮಗೆ ತುಂಬ ಖುಷಿ ತಂದಿದೆ. ಅದು ಭಾರಿ ಒಳ್ಳೆಯ ಕೆಲಸ. ಯಾಕಂತ ಹೇಳಿದರೆ ಇಷ್ಟು ದೊಡ್ಡ ದೇವಸ್ಥಾನದ ಕೆಲಸ ಒಬ್ಬರಿಂದ ಆಗುವಂಥದ್ದಲ್ಲ, ಎಲ್ಲ ಲಕ್ಷಾಂತರ ಜನ ಕೈ ಜೋಡಿಸಿದರೆ ಮಾತ್ರ ಆಗುವುದು. ಇದು ತುಂಬ ಒಳ್ಳೆಯ ಕೆಲಸ. ಇದು ನಾವು ಕೂಡ ನಮ್ಮಿಂದಾದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸುಮಾರು ಜನರನ್ನು ಸೇರಿಸಿದ್ದೇವೆ, ಇನ್ನೂ ಸೇರಿಸ್ತೇವೆ. ನೆರೆದಿದ್ದ ಲಕ್ಷಾಂತರ ಜನರ ಮಧ್ಯೆ ಪಾಂಡುಗೆ ಆದ ಸನ್ಮಾನ ನನಗೆ ಒಂದು ಎಷ್ಟು ಖುಷಿ ಕೊಟ್ಟಿದ್ದು ಅಂತ ಹೇಳಿ ನಾನು ಚಿವುಟಿ, ನನಗೆ ಇದು ನನಸ ಅಂತ ನನ್ನನ್ನು ನಾನು ಚಿವುಟಿಕೊಳ್ಳುವಂತಾಗಿದೆ. ಅಷ್ಟು ಚೆಂದಾಗಿದೆ. ಮತ್ತು ಅಲ್ಲಿ ಒಂದು ಕೋಣವೊಂದು ಲಕ್ಷಾಂತರ ಸೆಲ್ಫಿ ತಗೊಂಡ ನಿದರ್ಶನ ಬೆಂಗಳೂರು ಕಂಬಳಲ್ಲಾಗಿದೆ. ಯಾಕಂತೇಳಿದರೆ ಪಾಂಡುವಿನೊಟ್ಟಿಗೆ ಅಲ್ಲಿ ಬಂದ ಪ್ರತಿಯೊಬ್ಬರು ಸೆಲ್ಫಿ ತೆಗಿತಾ ಇದ್ದರು. ಒಂದು ಗುರುವಾರ ಶುರುವಾದ ಫೋಟೋ ಸೆಷನ್ ಪಾಂಡು ಇದ್ದು ಕಂಬಳ ಮುಗಿದು ನಾವು ಲಾರಿ ಹತ್ತುವವರೆಗೂ ಜನ ಬಿಡಲಿಲ್ಲ. ಅಷ್ಟು ಜನರು ಪಾಂಡುವಿನ ಹಿಂದೆ ಬಿದ್ದಿದ್ದರು ಕೇವಲ ಫೋಟೋಕ್ಕಾಗಿ. ಬೆಂಗಳೂರಲ್ಲಿ ಸಾಧಾರಣ ಒಂದು ನನಗೆ ತಿಳಿದ ಪ್ರಕಾರ ಒಂದು 10,000 ಮಂದಿ ಮರು ದಿವಸ ಸ್ಟೇಟಸಲ್ಲಿ ಪಾಂಡುವಿನ ಫೋಟೋ ಹಾಕಿದರು. ಶ್ರೀಕಾಂತ್ ಭಟ್ರು ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ಕಾಪು ಮಾರಿಯಮ್ಮನ, ಹೊಸ ಮಾರಿಯಮ್ಮನ ಪರಮ ಭಕ್ತರು. ಪ್ರತಿ ಕಂಬಳಕ್ಕೂ ಕೂಡ ಅವರು ಇಲ್ಲಿಂದ ಪ್ರಸಾದ ತೆಗೆದುಕೊಂಡು ಹೋಗಿ ಕೋಣಗಳಿಗೆ ಹಾಕಿ ಕೆರೆಗೆ ಅವರು ನಾನು ಇಳಿಸದೆ ಮಧ್ಯದಲ್ಲಿ ನಾನು ಮರೆತು ಹೋದರೂ ಕೂಡ ಕಂಬಳದ ಮಧ್ಯದಲ್ಲಿ ಬಂದು ಇಲ್ಲಿ ಪ್ರಸಾದ ಹಿಡ್ಕೊಂಡು ಹೋಗಿ ಕೋಣಕ್ಕೆ ಹಾಕಿ ನಾವು ಕೋಣವನ್ನು ಓಡಿಸ್ತಾ ಇದ್ದೇವೆ ಎಂಬ ಮಾತನ್ನು ಹೇಳಿದ್ದಾರೆ. ಅಪಾರವಾಗಿ ಅಮ್ಮನನ್ನು ಅವರು ಶ್ರದ್ಧಾಭಕ್ತಿಯಿಂದ ಭಕ್ತಿ ಮಾಡ್ತಾರೆ. ಅದರ ಫಲವೂ ಕೂಡ ಅವರಿಗೆ ಸಿಗ್ತಾ ಇದೆ. ಇನ್ನು ಮುಂದೆಯೂ ಅವರ ಕಾರ್ಯದಲ್ಲಿ ಅವರಿಗೆ ಸಿದ್ಧಿಯಾಗಿ ಅವರ ಆರೋಗ್ಯದಲ್ಲಿ ಅವರಿಗೆ ಅಷ್ಟೈಶ್ವರ್ಯ ಕೊಟ್ಟು ಆರೋಗ್ಯ ಕೊಟ್ಟು ಅಮ್ಮ ಕಾಪಾಡಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ.